ಫಸ್ಟಿಗೆ ಒಂದ್ಸಲ ಬಂದ್ರು, ಬಂದಾದ್ಮೇಲೆ ಇಲ್ಲಿ ಆನೆದು ಸ್ಮೆಲ್ ಬರ್ತಾ ಉಂಟು, ನಾವು ರಿಟರ್ನ್ ಹೋಗ್ತೇವೆ ಅಂತ ಹೇಳಿದ್ರು. ಅದ್ರ ನಂತರ ನೆಕ್ಸ್ಟ್ ಮತ್ತೆ ಸಹ ಬಂದ್ರು ಹೇಗೋ ಇದು ಮಾಡಿ, ಬಟ್ ನನ್ನ ಹತ್ರ ಇಂಥ ವಿಷಯ ಹೇಳಿರ್ಲಿಲ್ಲ ಅವರು. ಬೆಳಿಗ್ಗೆ ನಂಗೆ ವಿಷಯ ಗೊತ್ತಾಯ್ತು ಹೀಗೆ ಹೀಗೆ ಆಗಿದೆ ಅಂತ. ಅವರಿಗೆ ತುಂಬಾ ಆಸೆ ನಾನು ಬೈಕ್ ರೈಡ್ ಮಾಡ್ಬೇಕು, ಸ್ಕೂಟಿ ಕಲಿಬೇಕು ಇಂಥದ್ದೆಲ್ಲ. ಅಂದ್ರೆ ನನ್ ಬ್ಯಾಕ್ ಬೋನ್ ಅಂತ ಹೇಳ್ಬೋದು, ಬ್ಯಾಕ್ ಬೋನ್ ನನ್ ಈಗ ಫುಲ್ ಸ್ಟ್ರೆಂತ್ ಇದೆ. ಅವರು ತುಂಬಾ ನಂಗೆ ಹೇಳ್ತಾರೆ, ನಾನು ರಾತ್ರಿ 12 ಗಂಟೆಗೆ ಬರುವಷ್ಟು ಧೈರ್ಯ ಉಂಟು ನಿಂಗೆ, ನೀನೆಂತ ಅವ್ನು ಭಯನೇ ಪಡ್ತಿರ್ಲಿಲ್ಲ ನನ್ನ ಬಗ್ಗೆ. ಎಂತ ವಿಷಯದಲ್ಲಿ ಅಮ್ಮ ತುಂಬಾ ಭಯ ಪಡ್ತಿದ್ಲು. ಗಾಡಿ ಕಲಿಲಿಕ್ಕೂ ಸಹ ಅಷ್ಟೇ, ಅವ್ರಿಗೆ ಗಾಡಿ ಕೂಡ ಸಹ ಬರುದಿಲ್ಲ, ಸ್ಕೂಟಿ ಓಡಿಸ್ಲಿಕ್ಕೂ ಬರುದಿಲ್ಲ. ಆದ್ರೆ ನಂಗೆ ಸ್ಕೂಟಿ ತೆಗೆದುಕೊಟ್ಟು ನೀವು ಡ್ರೈವಿಂಗ್ ಕಲಿಬೇಕು ಅಂತ ಹೇಳಿ ಎಲ್ಲ ಕಲಿಸ್ಕೊಟ್ರು. ಅದು ಡ್ರೈವಿಂಗ್ ಸ್ಕೂಲಿಗೆ ಹೋಗಿ ಕಲಿಸ್ಕೊಟ್ರು. ನೀನು ಹೋಗು, ಅದ್ರ ಜೊತೆ ಕಾರ್ ಕಲಿ. ಇಂಟ್ರೋವರ್ಟ್ ಜಾಸ್ತಿ, ನನಗೆ ಈಗ ಓಪನ್ ಆಗಿ ಫೀಲಿಂಗ್ಸ್ ಹೇಳ್ಕೊಳ್ಳಿಕ್ಕೂ ಆಗುದಿಲ್ಲ. ಎಲ್ಲ ಇದು ನನ್ನ ಪಪ್ಪನ ಹತ್ರ ಹೇಳ್ಕೊಳ್ಳೋದು. ಏನೇ ಇದ್ರು ಕೂಡ ಅವ್ರಿಗೆ ಎಜುಕೇಶನ್ಸ್ ಎಂತ ಸಹ ಇಲ್ಲ. ಬಟ್ ಇಲ್ಲಿ ತನಕ ಈಗ ನನ್ನ ಹೊರಗೆ ನೋಡಿದ್ರೆ ನಾನು ಇಷ್ಟು ಪುವರ್ ಫ್ಯಾಮಿಲಿಯಿಂದ ಬೆಳೆಸಲೇ ಇಲ್ಲ. ಎಲ್ಲರೂ ನಂಗೋಸ್ಕರನೇ ಮಾಡಿ ಹಾಕಿದ್ರು. ಬಟ್ ಯಾವತ್ತೂ ಕೂಡ ಅಂದ್ರೆ ನಾವು ಬಡವರಂತ ಫೀಲೇ ಮಾಡಿರ್ಲಿಲ್ಲ. ನಂಗೆ ಎಷ್ಟು ಚಂದ ನೋಡಿಕೊಂಡಿದ್ದಾರೆ. ಸಾಲ ಮಾಡಿ ಅದ್ರ ಏನಾದ್ರು ತಂದು ಕೊಡ್ತಿದ್ರು. ಒಂದು ಹುಷಾರಿಲ್ಲದವ್ರಿಗೆ ಡೆತ್ ಆದ್ರೂ ಒಂದು ಹೇಳ್ಬೋದು ಏನಾದ್ರೂ ಆಯ್ತು, ಬಟ್ ಅವ್ರಿಗೆ ಎಷ್ಟು ನೋವಾಗಿದ್ಯೋ ನಂಗೆ ಫೀಲ್ ಮಾಡ್ಲಿಕ್ಕೆ ಅದೊಂಥರ ಆಗ್ತಿಲ್ಲ. ಬೆಳ್ತಂಗಡಿ ತಾಲೂಕಿನ ರೆಕ್ಯ ಗ್ರಾಮದಲ್ಲಿ ಕಾಡಾನೆ ದಾಳಿಗೊಳಗಾಗಿ ಬಾಲಕೃಷ್ಣ ಗೌಡರು ಸಾವನ್ನಪ್ಪಿರುವಂಥದ್ದು. ರೆಕ್ಯ ಗ್ರಾಮದ ಹಿಡ್ಮಾಲ್ನ ದರ್ಕಾಸಿನ ಬಾಲಕೃಷ್ಣ ಗೌಡರು ಅವರ ಮನೆಯ ಪರಿಸ್ಥಿತಿ ಶೋಚನೀಯವಾಗಿದೆ ಅನ್ನುವಂತಹದ್ದನ್ನು ತಿಳಿಸುವುದಕ್ಕೋಸ್ಕರವಾಗಿ ಈ ವರದಿಯನ್ನು ಮಾಡ್ತಾ ಇದ್ದೇವೆ. ಇದು ಅವರ ಮನೆ, ಸಂಪೂರ್ಣ ಮನೆಯ ಚಿತ್ರಣವನ್ನು ಒಮ್ಮೆ ನಿಮಗೆ ತೋರಿಸ್ತಾ ಇದ್ದೀವಿ. ಇದು ಅವರ ಮನೆಯ ಚಿತ್ರಣ, ಒಳಭಾಗವನ್ನು ಕೂಡ ನಾವು ನಿಮಗೆ ತೋರಿಸ್ತೀವಿ. ಈಗ ಅವರ ಮಗಳು ಯಕ್ಷಿತಾ ಇದ್ದಾರೆ, ಜೊತೆಗೆ ಅವರ ಮಡದಿ ಲೀಲಾವತಿ ಅವರಿದ್ದಾರೆ. ಎಲ್ಲಿ ಹೋಗಿದ್ರು, ಏನಾಯಿತು ಅನ್ನುವಂಥದ್ದು ಯಕ್ಷಿತರವ್ರ ಹತ್ರ ಕೇಳಬೇಕು. ಈ ಟೈಮಲ್ಲಿ ನಿಮ್ಮಲ್ಲಿ ಮಾತಾಡಿಸುವಂಥದ್ದು ಎಷ್ಟು ಸಮಂಜಸ ಅನ್ನುವಂಥದ್ದು ಗೊತ್ತಿಲ್ಲ. ಆದರೆ ಇಂತಹದೊಂದು ದಾಳಿಗೊಳಗಾಗಿ ಈ ಕುಟುಂಬ ಇಷ್ಟು ಸಂಕಟದಲ್ಲಿದೆ ಅನ್ನುವಂಥದ್ದನ್ನು ತೋರಿಸುವುದಕ್ಕಾಗಿ ಬಂದಿದ್ದೇವೆ. ಏನು ಹೇಳ್ತೀರ? ಅಂದ್ರೆ ಯಾವಾಗಲೂ ಅಂದ್ರೆ ನಾನು ಒಬ್ಬಳೆ ಮಗಳು ಆಕ್ಚುಲಿ. ಅವ್ರು ಯಾವಾಗಲೂ ಕೆಲಸಕ್ಕೆ ಹೋಗ್ತಾರೆ, ಅಂದ್ರೆ ಮುಚ್ಚಳಕಕ್ಕೆ. ಇವಾಗಿಂದಲ್ಲ, ಒಂದು 30 years ಇಂದ ಹೋಗ್ತಿದ್ದಾರೆ. ಹೋಗ್ಬೇಕಾದ್ರೆ ಸಂಜೆ ನಾನು ಒಂದು 5:45ಗೆ ಅಂತ ಅದು ಆ ಕೆಲಸ ಬಿಟ್ಟು ಒಂದು 6 o'clock ಒಳಗೆ ಬರ್ತಾರೆ ಅವ್ರ ಮನೆಗೆ. ಬರ್ಬೇಕಾದ್ರೆ ನಾನು ಬರ್ಲೇ ಇಲ್ಲ. ಅಮ್ಮ ಹೇಳಿದ್ದು ಓಕೆ ಕಾಲ್ ಮಾಡು, ಬರ್ತಿದ್ದಾರೆ ಕೇಳು ಅಂತ. ಹಾಗೆ ಮಾವನವರಿಗೆಲ್ಲ ಕಾಲ್ ಮಾಡಿದೆ ಮುಚ್ಚಿಡಕದಲ್ಲಿ. ಅಲ್ಲಿಂದ ನೆಕ್ಸ್ಟ್ ಕೆಳಗೆ ಇಳಿದು ಬಂದ್ರೆ ಅಲ್ಲಿಗೆ ಬರ್ಲಿಲ್ಲ ಯಾರು. 5:45ಕ್ಕೆ ನಾವು ನೋಡಿದ್ದೇವೆ ಅವರನ್ನು ಹೋಗ್ತಾ ಇದ್ರು ಅಂತ. ನಂತರ ಇಲ್ಲಿ ಕೆಳಗೆ ಮಾವ ಒಬ್ರು ಇದ್ದಾರೆ ಆಯ್ತಾ, ಅವರಿಗೆ ಕಾಲ್ ಮಾಡಿದೆ ನಾನು, ನಿಮ್ಮ ಮನೆಗೆ ಎಲ್ಲಾದ್ರೂ ಬಂದ್ರಾ ಅಂತ. ಅಲ್ಲಿ ಸಹ ಬರ್ಲಿಲ್ಲ ಅಂತ ಹೇಳಿದ್ರು. ಮತ್ತೆ ನಾನು ಅವ್ರ ಹತ್ರ ಮೇಲೆ ಮುಚ್ಚಿಡ್ಕದವ್ರಿಗೆ ಮತ್ತೆ ಕಾಲ್ ಮಾಡಿ ಹೇಳಿ ಎಂತ ಬರ್ಲಿಲ್ಲ, ಎಲ್ಲಾದ್ರೂ ಹುಡುಕದಾದ್ರೆ ಎಂತಾದ್ರೂ ಆಚೆಯಿಂದ ಬನ್ನಿ ಅಂತ ಹೇಳಿದೆ. ಮತ್ತೆ ಅವರೆಲ್ಲ ಒಂದು ಟೀಮ್ ಮಾಡಿ ಬಂದ್ರು. ಅಂದ್ರೆ ನೈಟ್ ಬರ್ಲಿಕ್ಕೆ ಸಹ ಧೈರ್ಯ ಇಲ್ಲ ಆಕ್ಚುಲಿ, ಯಾಕಂತ ಹೇಳಿದ್ರೆ ಫುಲ್ ಆನೆ ಇತ್ತಲ್ಲ. ಫಸ್ಟಿಗೆ ಒಂದ್ಸಲ ಬಂದ್ರು, ಬಂದಾದ್ಮೇಲೆ ಇಲ್ಲಿ ಆನೆದು ಸ್ಮೆಲ್ ಬರ್ತಾ ಉಂಟು, ನಾವು ರಿಟರ್ನ್ ಹೋಗ್ತೇವೆ ಅಂತ ಹೇಳಿದ್ರು. ಅದ್ರ ನಂತರ ನೆಕ್ಸ್ಟ್ ಮತ್ತೆ ಸಹ ಬಂದ್ರು ಹೇಗೋ ಇದು ಮಾಡಿ, ಬಟ್ ನನ್ನ ಹತ್ರ ಇಂಥ ವಿಷಯ ಹೇಳಿರ್ಲಿಲ್ಲ ಅವರು. ಹಾಗೆ ಫುಲ್ ನೈಟ್ ಫುಲ್ ಹೊತ್ತು ಮಳೆ, ಸ್ವಲ್ಪ ಸಹ ಎಂತ ಗ್ಯಾಪ್ ಇರ್ಲಿಲ್ಲ, ಫುಲ್ ಮಳೆ ಇತ್ತು. ಮತ್ತೆ ಬೆಳಿಗ್ಗೆ ನಂಗೆ ವಿಷಯ ಗೊತ್ತಾಯ್ತು ಹೀಗೆ ಹೀಗೆ ಆಗಿದೆ ಅಂತ. ಬಟ್ ಎಂತ ಹೇಳುದಂತ ಹೇಳಿದ್ರೆ ಆಕ್ಚುಲಿ ನಾನು ಸಹ ಒಂದು ಇನ್ಸ್ಟಾಗ್ರಾಮರ್ ಆಯ್ತಾ, ನಂಗೂ ಸಹ ಒಂದು 12K ಫಾಲೋವರ್ಸ್ ಇದ್ದಾರೆ. ರೀಸೆಂಟ್ ಆಗಿ ನಾನು ಸಹ ಇದು ಮಾಡಿದ್ದು. ಅವರಿಗೆ ತುಂಬಾ ಆಸೆ ನಾನಂತ ಬೈಕ್ ರೈಡ್ ಮಾಡ್ಬೇಕು, ಸ್ಕೂಟಿ ಕಲಿಬೇಕು ಈ ತರ ಎಲ್ಲ. ಅಂದ್ರೆ ನನ್ ಬ್ಯಾಕ್ ಬೋನ್ ಅಂತ ಹೇಳ್ಬೋದು, ಬ್ಯಾಕ್ ಬೋನ್ ಅಲ್ಲಿ ನನ್ಗೆ ಈಗ ಫುಲ್ ಸ್ಟ್ರೆಂತ್. ಅವರು ತುಂಬಾ ಸಪೋರ್ಟಿವ್ ಅಂತ ಹೇಳಿದ್ರೆ ತುಂಬಾ ಸಪೋರ್ಟಿವ್. ನಾನು ಇಲ್ಲಿ ತನಕ ಬರ್ಲಿಕ್ಕೂ ರೀಸನ್ ಅವ್ರೆ. ಅಂದ್ರೆ ಈಗ ಎಲ್ಲ ಈಗ ಹುಡುಗಿರಿ ಎಲ್ಲ ಸ್ವಲ್ಪ ಇದಿರ್ತಾರೆ, ನಂಗೆ ತುಂಬಾ ಧೈರ್ಯ ಹೇಳ್ತಾರೆ. ನಾನು ರಾತ್ರಿ 12 ಗಂಟೆಗೆ ಬರುವಷ್ಟು ಧೈರ್ಯ ಉಂಟು ನಿಂಗೆ, ನೀನೆಂತ ಅವ್ಳು ಭಯನೇ ಪಡ್ತಿರ್ಲಿಲ್ಲ ನನ್ನ ಬಗ್ಗೆ. ಎಂತ ವಿಷಯದಲ್ಲಿ ಅಮ್ಮ ತುಂಬಾ ಭಯ ಪಡ್ತಿದ್ಲು, ಬಟ್ ಪಪ್ಪ ಯಾವತ್ತೂ ಕೂಡ ಭಯ ಪಡ್ತಿರ್ಲಿಲ್ಲ. ಅವಳು 12 ಗಂಟೆ ಇದ್ರು ಎಲ್ಲಿಂದಾದ್ರೂ ಬರ್ತಾಳೆ, ಹೇಗಿದ್ರು ಆದ್ರೂ ಸೇಫ್ ಆಗಿ ಮನೆಗೆ ಬರ್ತಾರೆ ಧೈರ್ಯ ಉಂಟು ಅಂತ. ಅದ್ರ ನಂತರ ಫಸ್ಟಿಗೆ ಗಾಡಿ ಕಲಿಲಿಕ್ಕೂ ಸಹ ಅಷ್ಟೇ, ಅವರಿಗೆ ಗಾಡಿ ಕೂಡ ಸಹ ಬರುದಿಲ್ಲ, ಸ್ಕೂಟಿ ಓಡಿಸ್ಲಿಕ್ಕೂ ಬರುದಿಲ್ಲ. ಆದ್ರೆ ನಂಗೆ ಸ್ಕೂಟಿ ತೆಗೆದುಕೊಟ್ಟು ನೀನು ಡ್ರೈವಿಂಗ್ ಕಲಿಬೇಕು ಅಂತ ಹೇಳಿ ಎಲ್ಲ ಕಲಿಸ್ಕೊಟ್ರು. ಅದು ಡ್ರೈವಿಂಗ್ ಸ್ಕೂಲಿಗೆ ಹೋಗಿ ಕಲಿಸ್ಕೊಟ್ರು. ನೀನು ಹೋಗು, ಅದ್ರ ಜೊತೆ ಕಾರ್ ಕಲಿ ಎಲ್ಲ ಅಷ್ಟೆಲ್ಲ ಮಾಡಿದ್ರು. ಈಗ ನಾನು
ಇನ್ನು ಯಾರಿಗೋಸ್ಕರ ಅಂತಲೂ ನಂಗೆ ಅರ್ಥ ಆಗ್ತಿಲ್ಲ. ಬಟ್ ಇವಾಗ ನನಗೆ ಅದು ವೀಕ್ ಆಗಿ ಫೀಲ್ ಮಾಡ್ಲಿಕ್ಕೂ ಆಗುದಿಲ್ಲ. ಅಮ್ಮ ಸಹ ಬಿ ಪಿ ಪೇಷಂಟ್. ಬಟ್ ನಾನು ತುಂಬಾ ಧೈರ್ಯ, ಅಂದ್ರೆ ಫುಲ್ ಎಷ್ಟು ನಂಗೆ ಎಲ್ಲರೂ ಕೇಳ್ತೇವೆ, ಊರಲ್ಲಿ ಎಲ್ಲರೂ ಹೇಳ್ತಾರೆ ಅವಳಷ್ಟು ಧೈರ್ಯ ಯಾರಿಗಿಲ್ಲ ಅಂತ. ಬಟ್ ಇವಾಗ ಎಂತ ಮಾಡಬೇಕು ಅಂತಲೂ ಗೊತ್ತಾಗುದಿಲ್ಲ. ಫುಲ್ ಬ್ಲ್ಯಾಂಕ್ ಆಗೋಗಿದ್ದೀನಿ, ಅದನ್ನು ಹೇಳಿಕೊಳ್ಳಿಕ್ಕೂ ಆಗ್ತಿಲ್ಲ. ನಾನು ಸ್ವಲ್ಪ ಎಕ್ಸ್ಟ್ರೋವರ್ಟ್, ನಾನು ಜಾಸ್ತಿ ಇಂಟ್ರೋವರ್ಟ್ ಜಾಸ್ತಿ. ನನಗೆ ಈಗ ಓಪನ್ ಆಗಿ ಫೀಲಿಂಗ್ಸ್ ಹೇಳ್ಕೊಳ್ಳಿಕ್ಕೂ ಆಗುದಿಲ್ಲ. ಎಲ್ಲ ಇದು ನನ್ನ ಪಪ್ಪನ ಹತ್ರ ಹೇಳ್ಕೊಳ್ಳೋದು. ಏನೇ ಇದ್ರು ಕೂಡ ಅವ್ರಿಗೆ ಎಜುಕೇಶನ್ಸ್ ಎಂತ ಸಹ ಇಲ್ಲ. ಬಟ್ ಇಲ್ಲಿ ತನಕ ಈಗ ನನ್ನನ್ನು ಹೊರಗೆ ನೋಡಿದ್ರೆ ನಾನು ಇಷ್ಟು ಪುವರ್ ಫ್ಯಾಮಿಲಿ ಅಂತ ಬೆಳೆಸ್ಲೇ ಇಲ್ಲ. ಎಲ್ಲರೂ ನಂಗೋಸ್ಕರನೇ ಮಾಡಿ ಹಾಕಿದ್ರು. ಇವನ್ ಅಷ್ಟು ಪಾಶ್ ಆಗಿ ಒಳ್ಳೆ ಕಾಲೇಜಲ್ಲೂ ಸಹ ಓದಿಸಿದ್ರು, ಅದು ಸಹ ಕೆಲಸ ಮಾಡಿಯೇ, ಬೇರೆ ಎಂತ ಇನ್ಕಮ್ ಇಲ್ಲ ನಮ್ಗೆ. ಬಟ್ ಯಾವತ್ತೂ ಕೂಡ ಅಂದ್ರೆ ನಾವು ಬಡವರು ಅಂತ ಫೀಲೇ ಮಾಡಿಸ್ಲಿಲ್ಲ ನಂಗೆ. ಅಷ್ಟು ಚಂದ ನೋಡಿಕೊಂಡಿದ್ದಾರೆ. ಸಾಲ ಮಾಡಿ ಆದ್ರೂ ಏನಾದ್ರು ತಂದು ಕೊಡ್ತಿದ್ರು. ಬಟ್ ಎಂತ ಫೀಲ್ ಮಾಡ್ಬೇಕು ಅಂತ ನಂಗೆ ಗೊತ್ತಾಗ್ತಿಲ್ಲ. ನಂಗೆ ಅದು ಸಹ ಬೇಜಾರಲ್ಲಿ. ಈಗ ಅಕಸ್ಮಾತ್ ಬೇರೆ ಏನಾದ್ರು ಒಂದು ಹುಷಾರಿಲ್ಲದೆ ಹೋಗಿ ಡೆತ್ ಆದ್ರೂ ಒಂದು ಹೇಳ್ಬೋದು ಏನಾದ್ರೂ ಆಯ್ತು ಅಂತ. ಬಟ್ ಅವ್ರಿಗೆ ಎಷ್ಟು ನೋವಾಗಿದ್ಯೋ ನಂಗೆ ಫೀಲ್ ಮಾಡ್ಲಿಕ್ಕೆ ಅದೊಂಥರ ಆಗ್ತಿಲ್ಲ ನಂಗೆ. ಅಂದ್ರೆ ಅವ್ರಿಗೆ ಸ್ವಲ್ಪ ಇದಾದ್ರೂ ನಂಗೆ ತುಂಬಾ ಇದಾಗ್ತದೆ. ಬಟ್ ಆ ಪೈನ್ ಹೇಗಿತ್ತೋ, ಆ ನೋವು ಹೇಗಿತ್ತೋ, ಎಷ್ಟು ನರಳಾಡಿದಾರೆ ಅದು ನಂಗೆ ಈಗ್ಲೂ ಕಾಡ್ತಿರೋದು ಅದೊಂದೇ. ಎಷ್ಟು ನೋವಾಗಿದೆ. ಯಾರಿಗೂ ಕೂಡ ಹರ್ಟ್ ಮಾಡ್ದಾರಲ್ಲ, ಒಂಥರ ಎಲ್ಲ ಮಕ್ಳು ಅಂದ್ರೆ ಜೀವ ಅವರಿಗೆ. ಇವರ ಮಕ್ಳು ಅಂತಲೂ ಅಲ್ಲ. ಈಗ ಇಲ್ಲಿ ಆನೆಗಳದ್ದು ಕಾಟ ಅಥವಾ ಬರುವಾಗ ಸಮಸ್ಯೆ ಇಂಥದ್ದು ಇತ್ತ? ಅಂದ್ರೆ ಆನೆದು ಇಲ್ಲಿ ನಮ್ಗೆ ಅಂತಲ್ಲ ಎಲ್ರಿಗೂ ಕೂಡ ಯಾವಾಗ್ಲೂ ಕೂಡ ಅಂದ್ರೆ ಒಂದು 6 o'clock ಒಳಗೆ ಎಲ್ರು ಮನೆಗೆ ತಲುಪಬೇಕು. ಅಂದ್ರೆ ಆಚೆಯಿಂದ ಬಂದ್ರು ಕೂಡ ಕಾಡು, ನಮ್ಗೆ ಈಚೆಯಿಂದ ಬಂದ್ರು ಕೂಡ ಕಾಡು. ಯಾವಾಗ್ಲೂ ಅದಕ್ಕೆ ನಾನು ಹೇಳಿದೆ ಅಂತ ಬೇಗ ಬರ್ಬೇಕು, ಸಂಜೆ ಒಂದು 6 ಗಂಟೆ ಒಳಗೆ ಮನೆಗೆ ತಲುಪಬೇಕು ಅಂತ. ಬಟ್ ಅವತ್ತು ಎಂತ ಆಯ್ತು, 6 ಗಂಟೆ ಮೊದ್ಲು ಅದು ಸಹ ಹೇಳಿ ಬಂದಿದ್ದಾರಂತೆ ನಂಗೆ ಬೇಗ ಹೋಗ್ಬೇಕು ಹಾಗೆ ಹೇಳಿ ಬಂದಿದ್ದಾರೆ. ಬಟ್ ಎಂತ ಆಯ್ತು ಇತ್ತು ಯಾವಾಗ್ಲೂ ಕೂಡ. ಅದಕ್ಕಿಂತ ಮುಂದಿನ ದಿವಸ ಇಲ್ಲಿಂದೆಲ್ಲ ಪಾಸ್ ಆಗಿದೆ. ಅಂದ್ರೆ ಅವರಿಗೆ ಸಿಕ್ಕಿತ್ತು ಅಂತಿರಲ್ಲ, ಲದ್ದಿ ಎಲ್ಲ ಬಿದ್ದಿದ್ದು ಮತ್ತೆ ಇದು ಮರ ಇದ್ ಮಾಡಿದ್ದು ಅದೆಲ್ಲ ಕಂಡಿತ್ತು. ಬಟ್ ಇಲ್ಲಿ ತನಕ ಕಾಣಿರ್ಲಿಲ್ಲ ಪಪ್ಪನಿಗೆ. ಬಟ್ ಅವ್ರು ಅಬ್ಸರ್ವ್ ಮಾಡಿಲ್ವಾ ಎಂತಂತಲೇ ಅರ್ಥ ಆಗ್ತಿಲ್ಲ ನಂಗೆ. ಅಮ್ಮ ಈಗ ಆರು ಮುಲ್ತು ಪೋಯಿನ ಪಗಾತನ ಅಲ್ತು ಬನ್ನಗ ಇಂಚ ತಿಕ್ಕದ್ನ ಪೂರ ಉಂಡಿಗೆ ಆನೆ ಪಂಡ ಇಜ್ಜೆ ಅದು ಪಂಪಿದಿರಲ್ಲ. ಆನೆ ಕೂತುಂಟು ನಡ್ಡಿ ಪಡ್ತಂದ್ರೆ ವಾಸನೆ ಬರ್ತಿತ್ತು ಅವರ ಪಂಪಿದ್ದೀರು ಇಂಚೆ ಸರಿಯಾದ ತುದಿಯರು అని ಬರ್ಸಲ ಜೋರಿ. ಬಟ್ ಔಟ್ ಸೈಡ್ ಇಂದ ಸೌಂಡ್ ಕೇಳಿಸುದಿಲ್ಲ, ಅಂದ್ರೆ ನೀರು ಬೀಳುವ ಸೌಂಡ್, ಫುಲ್ ಆ ತರ ಸೌಂಡ್. ಬಟ್ ಹೀಗೆ ಎಂತ ಬಟ್ ಇದೆ ಅವರಿಗೆ ಅದು ಬಂದದ್ದು ಸೌಂಡ್ ಸಹ ಕೇಳಿಸಿರ್ಲಿಕ್ಕಿಲ್ಲ. ಅಲ್ಲಿ ಕೇಳಿಸ್ಲಿಕ್ಕೆ ಅಂದ್ರೆ ಫುಲ್ ಸೌಂಡೇ, ನೀರಿದ್ದೆ ಸೌಂಡ್. ಅದು ಫುಲ್ ಕಾಡಲ್ವಾ, ಹೋಗದಿರ್ಲಿಕ್ಕೂ ಅಲ್ಲ ಕೆಲ್ಸಕ್ಕೆ. ಮತ್ತೆ ಎಂತ ಮಾಡುದು, ಬೇರೆ ಎಂತ ಸಹ ಇಲ್ಲ ಅಲ್ಲ. ನೀವು ಏನು ಓದಿದ್ರಿ? ಈಗ ಏನು ಓದಿಸಿದ್ರು? ನಾನು ಫ್ಯಾಷನ್ ಡಿಸೈನಿಂಗ್ ಮಾಡಿದ್ದೆ ನಾನು. ಅದ್ರ ನಂತರ 1 year ಕೋರ್ಸ್ ಮಾಡಿದೆ. ಮತ್ತೆ VFX ಎಲ್ಲ ಕಲಿತೆ ಬ್ಯಾಂಗ್ಳೂರಲ್ಲಿ. ಅದು ಫೆಬ್ರವರಿ ಮುಗೀತು ನಂದು. ಅದಕ್ಕೆ ಈಗ ಸದ್ಯ ಪ್ರೆಸೆಂಟ್ ಮನೆಯಲ್ಲೇ ಇದ್ದೇನೆ. ಅಮ್ಮ ಮಗಳ ನೆಡ್ಡ ಓದ ಇರು ಅದಕ್ಕೆ ಬೇಲೆ ಓದ್ತೇ ಓದರ್ನ ಕಲ್ಪಲ ಸ್ಕೂಟಿ ಕಲ್ಪೋಡು ಸ್ಕೂಟಿ ಬೈಕ್ ತೆಗೆದುಕೊಡಿರು ಬೆಂದಿದೆ ದಾಲ ಇಚ್ಚಿ. ಅವರ ಕನಸು ಏನಾಗಿತ್ತು? ಅಂದ್ರೆ ಅವರಿಗೆ ಈಗ ಸದ್ಯಕ್ಕೆ ಒಂದು ಮನೆ ಕಟ್ಬೇಕು ಅಂತ ಆಸೆ ಇತ್ತು ತುಂಬಾ. ಏನಾದ್ರೂ ಮನೆ ಕಟ್ಬೇಕು, ಒಂದು ಸಣ್ಣ ಮನೆ ಕಟ್ಬೇಕು. ಮತ್ತೆ ಅದೊಂದು ಮತ್ತೊಂದು ತುಂಬಾ ಆಸೆ ಅಂತ ಹೇಳಿ ನಂದೊಂದು ಮದ್ವೆ ನೋಡ್ಬೇಕು ನೆಕ್ಸ್ಟ್. ನಾನು ಅದಕ್ಕೆ ಯಾವಾಗ್ಲೂ ಹೇಳ್ತಿದ್ದೆ, ಇವಾಗ ಎಂತ ನಾನು ಮನೆ ಕಟ್ಟಿ ಆದ್ಮೇಲೆ ಮದ್ವೆ ಆಗುದು ಹಾಗೆ ಎಲ್ಲ ಹೇಳ್ತಿದ್ದೆ. ಬಟ್ ಅದ್ರ ಬಗ್ಗೆ ಮತ್ತೆ ಲಾಸ್ಟಿಗೆ ಹೇಳಿದ್ರು, ನಿಂಗೆ ಎಂತ ಇಷ್ಟ ಉಂಟು ಅದನ್ನು ಮಾಡು. ಅಂದ್ರೆ ಆತರ ನಂಗೆ ಎಂತ ಇಷ್ಟ ಉಂಟು ಅದನ್ನು ಮಾಡು ಅಷ್ಟೇ ಅವ್ರು ಹೇಳುದು. ಅದ್ರಲ್ಲಿ ಬೇರೆ ಎಂತ ಇದಿಲ್ಲ. ಎಂತ ಅಂತ ಹೇಳಿದ್ರೆ ಎಲ್ಲರೂ ನನ್ಗೋಸ್ಕರನೇ ಅಂತಲೇ ಇದ್ರು ಲೈಫಲ್ಲಿ ಅವರು. ಅದೇ ಒಂದು ಇವಾಗ್ಲೂ ಇದಾಗ್ತಿದೆ. ಅವರಿಗೆ ಬೈಕ್ ಓಡಿಸೋದು ಓಕೆ, ಈಗ ಫಸ್ಟಿಗೆ ಎಲ್ಲ ಹುಡುಗಿರಿಗೆ ಅನ್ಸಿರ್ತದೆ ಈಗ. ಬಟ್ ನಂಗೆ ಎಲ್ಲದಕ್ಕೂ ಅವರಿಗೆ ಎಂತ ಸಹ ಎಜುಕೇಶನ್ ಇಲ್ಲ, ಎಂತ ಇಲ್ಲ, ಆದ್ರೆ ಸಪೋರ್ಟ್ ಮಾತ್ರ ಫುಲ್ ಇತ್ತು.
ಹುಡುಗರ ಥರ ಇರಬೇಕು, ಅಂದರೆ ಯಾವುದಕ್ಕೂ ಕೇರ್ ಮಾಡಬಾರ್ದು, ಲೈಫಲ್ಲಿ ಫೇಸ್ ಮಾಡಬೇಕು ಒಬ್ಬರೇ, ಆ ಥರ ಹೇಳ್ತಾ ಇದ್ರು ಯಾವಾಗಲೂ. ಅವ ಮುಲ್ಪ ಐತೆ ಒಂದು ಆಂಡತೆ ಘಟನೆ ಇಂದು ಐತೆ ಇಂದು ದುಂಬು ಬುರ ಪಂಡ್ಲ ಆತನ ಪಂಡ ಇಂಚಿತ್ತನ ಆತನ ಇಂಚಿತ್ತು ನಾವು ಈ ಕಡೆ ಅಂಚೆ ಬರೀ ಇಂಕು ಗೊತ್ತಿದ್ದಿ ಇಂಚಿನ ಆತಿಗೆ ತಗ್ನ ಇಂಚಿನ ಆತಿ ಬಟ್ ಸಿಕ್ಕಿರ್ತದೆ ಗಾನ ಒಬ್ಬೊಬ್ಬರಿಗೆ ನೋಡ್ಲಿಕ್ಕೆ ಸಿಕ್ಲಿಕ್ಕೆ ಅದೆಲ್ಲ ಸಿಕ್ಕಿರ್ತದೆ, ಎಷ್ಟೋ ಜನರಿಗೆ ಸಿಕ್ಕಿದೆ, ಮತ್ತೊಂದು ಮಾನಿಗೆ ಇಲ್ಲಿ ಸಿಕ್ಕಿದೆ, ಕಾಣ್ತಿತ್ತು, ಉಂಟು ಅಂತ ನಮಗೂ ಸಹ ಗೊತ್ತಿತ್ತು. ಬಟ್ ಎಷ್ಟು ತುಂಬಾ ಜನ ಹೇಳಿದ್ದಾರೆ ಈಗ ಅಂದ್ರೆ ಉಂಟು ಇಲ್ಲಿ ಅಂತ, ಬಟ್ ಯಾರು ಕೂಡ ಆ ತರ ಅದನ್ನು ಓಡಿಸುವುದಾಗಿರ್ಬೋದು ಎಂತ ಸಹ ಮಾಡ್ಲಿಲ್ಲ ಯಾರು ಸಹ. ಈ ಇಲ್ಲು ಪುರ ಆರೆ ಕಟ್ಟುದನ ಕಟ್ಟಿದ್ದು ನಾವು. ಅಂದ್ರೆ ನಾವು ಬೇಸಿಕಲಿ ಕಲ್ಲುಗುಡ್ಡ ಈಚೆ ನಡ್ಕದವರು ನನ್ನ ಪಪ್ಪ, ಅದಕ್ಕೆ ಅವರು ದೊಡ್ಡಪ್ಪನವರೆಲ್ಲ ಅಲ್ಲಿದ್ದಾರೆ. ಮತ್ತೆ ನನ್ನ ಪಪ್ಪ ಇಲ್ಲಿ ಬಂದು 96 ಅಲ್ಲಿ ಇಲ್ಲಿ ಜಾಗ ತೆಗೆದು ಮನೆ ಮಾಡಿದ್ದು, ಅಂದ್ರೆ ಎಂತ ಇರ್ಲಿಲ್ಲ. ಬಟ್ ಎಲ್ಲ ಈಗ ಇಷ್ಟು ತೋಟ ಎಲ್ಲ ಮಾಡಿದ್ರಲ್ಲ ಅದೆಲ್ಲ ಪಪ್ಪನೇ ಕೆಲಸ ಮಾಡಿ ಅವರೇ ರಾತ್ರಿ 7 ಗಂಟೆ ಅಂತೆಲ್ಲ 8 ಗಂಟೆ ಅಂತೆಲ್ಲ ಅಲ್ಲಿ ತೋಟದಲ್ಲಿ ಎಂತಾದ್ರೂ ಕೆಲಸ ಮಾಡ್ಕೊಂಡು ಹಾಗೇನೆ ಇರ್ತಿದ್ರು. 12 ಗಂಟೆ ಊಟ ಕಡೆಗೆ ಕಡ್ಡಾಡ ನೀರು ಲೈನ್ 2001 ಅಲ್ಲೇ ಎಟ್ಟಿ ಹುಟ್ಟಿದ್ದು. ಒಂದು ಮಣ್ಣದ ಗೋಡೆನೆ ಪೂರ ಕಳನೆ ಇಟ್ಟಿಗೆ ಮಣ್ಣದ ಕಳನೆ ಕಟ್ಟದನ್ನ ಓಡಿಗಳ ಬೇನೆ ಹೊಸ ಇಲ್ಲ ಅವಡು ಒಂದು ಪಣೊಂದಿತ್ತೀರ ಆಯ್ತು ಕಲ್ಲಲ್ಲಿ ಕೊಣತೀವಿ ಹೊಸ ಇಲ್ಲ ಕಲ್ಲು ಕೊಡತಿರ್ತೇವೆ. ಬಟ್ ಓರನೆ ಕಾಸಿಪ್ಪು ಜೊತೆ ಐಕ್ ಒಂತಂತೆ ಲೋನ್ ಗೆತ್ತದು ಅಂಚ ಪೂರ ಪಂಡ ಒಂದು ರೆಕಾರ್ಡ್ ಇಜ್ಜಿ ಜಾಗಿಗ ರೆಕಾರ್ಡ್ ಇಲ್ಲ ಈಗ ಅಂದ್ರೆ ಹಾಗೆ ಅದಕ್ಕೆ ಲೋನ್ ಮಾಡ್ಲಿಕ್ಕೂ ಸಹ ಆಗುದಿಲ್ಲ ಅಲ್ಲ, ಅದಕ್ಕೆ ಸ್ವಲ್ಪ ಡಿಲೇ ಈ ಸಲ ಮಾಡ್ಬೇಕು ಮನೆ ಮಾಡ್ಬೇಕು ಅಂತ ಭಾರಿ ಆಸೆ ಇತ್ತು ಅವರಿಗೆ. ಸಂಗಟ ಸಾಲ ಕೂಡ ಸಾಲ ಬರದೇ ಇದ್ದಾರ ಪುರಾರೆ ಕಟ್ಟೊಂದಿದ್ದೀನಿ ಅವಳಿಗೂ ಸಹ ಅಷ್ಟು ಆಗುದಿಲ್ಲ, ಅವಳು BP ಪೇಷಂಟ್ ಬೇರೆ, ಮತ್ತೆ ಹಾಗೆ ಆಗುದಿಲ್ಲ. ಅವಳು ತುಂಬಾ ಅಮ್ಮನಿಗೆ ಎಂತ ಜಾಸ್ತಿ ಪ್ರಪಂಚದ ಜ್ಞಾನ ಜಾಸ್ತಿ ಗೊತ್ತಿಲ್ಲ, ಸ್ವಲ್ಪ ಎಜುಕೇಶನ್ ಆದ್ರೆ ಅಷ್ಟು ಹೋಗಿ ಎಲ್ಲಾನು ಪಪ್ಪನೇ ಕರ್ಕೊಂಡು ಹೋಗ್ಬೇಕು ಎಂತ ಇದ್ರು ಅವರೇ, ನಮ್ಗೆ ಬೇರೆ ಎಂತ ಆಪ್ಷನ್ ಇರ್ಲಿಲ್ಲ, ನಾವು 3 ವರ್ಷ ಇದ್ದದಲ್ಲ. ಬಟ್ ಈಗೆಲ್ಲ ನೆನೆಸಿಸ ಇರ್ಲಿಲ್ಲ. ನಂಗೆ ತುಂಬಾ ಆಸೆ ಇತ್ತು ಸದ್ಯಕ್ಕೆ ಒಂದು ಬಿಸ್ನೆಸ್ ಮಾಡಿ ಏನಾದ್ರು. ಮತ್ತೆ ನಾನು ಯಾವಾಗ್ಲೂ ಮ್ಯಾರೇಜ್ಗೆ ಡಿಲೇ ಮಾಡ್ತಿದ್ದೆ, ಯಾಕೆ ಅಂತ ಹೇಳಿದ್ರೆ ನಂಗೆ ನನ್ನ ಪಪ್ಪನನ್ನು ನೋಡ್ಕೊಳ್ಬೇಕು, ಪಪ್ಪನ ಈ ತರನೇ ಒಂದಿತ್ತು. ಬಟ್ ಇವರಿಗೆ ಅದ್ಮೇಲೆ ಮತ್ತೆ ಲಾಸ್ಟ್ ಆಪ್ಷನ್ಸ್ ಇಲ್ಲ, ಎಂತಸ ಇಲ್ಲ. ಇದು ಈ ಕುಟುಂಬ ದಿಕ್ಕು ತೋಚದಂತಾದಂತಹ ಪರಿಸ್ಥಿತಿ. ಏನು ಮಾಡಬೇಕು, ಯಾಕೆಂತಂದ್ರೆ ಈ ಮನೆಯ ಆಧಾರ ಸ್ತಂಭ ಆಗಿದ್ದವರು ಬಾಲಕೃಷ್ಣರು. ಈಗ ಇಬ್ಬರೂ ಕೂಡ ಸಂಕಟದ ಪರಿಸ್ಥಿತಿಯಲ್ಲಿದ್ದಾರೆ. ಮಾತ್ರ ಅಲ್ಲ, ಈ ಮನೆ ಮತ್ತೆ ಮೊದಲಿನಂತಾಗುವುದು ಹೇಗೆ ಅನ್ನುವಂತಹ ಸಮಸ್ಯೆಗಳಿದೆ. ಆದರೆ ನಾನು ನಿಮಗೆ ಹೇಳೋದು, ನೀವು ಧೈರ್ಯದಲ್ಲೇ ಇರಬೇಕು. ಯಾಕೆ ಅಂತಂದರೆ ನೀವು ಅಮ್ಮನ ಜವಾಬ್ದಾರಿ ಇದೆ, ಧೈರ್ಯದಲ್ಲಿರಬೇಕು. ನಿಮಗೆ ಅಪ್ಪ ಕೊಟ್ಟಂತಹ ಎಜುಕೇಷನ್ ಇದೆ, ಅಪ್ಪ ಕೊಟ್ಟಂತಹ ಧೈರ್ಯ ಇದೆ, ಅದರಲ್ಲಿ ನೀವು ಬದುಕಿ ಅಪ್ಪನ ಆಸೆಯನ್ನು ಈಡೇರಿಸಬೇಕು. 100ಕ್ಕೆ 100 ಮಾಡಬೇಕು. ನಂಗೆ ಇವಾಗಲೂ ಅಷ್ಟು ಎಂತ ಸಿಚುವೇಶನ್ ಹೋದ್ರು ಒಂದು ಮನೇಲಿ ಪಪ್ಪ ಇದ್ದಾರೆ ಅನ್ನೋ ಧೈರ್ಯ ಇರ್ತಾಯಿತ್ತು. ಬಟ್ ಇವಾಗ ನಾನು ಎಂತ ಮಾಡಿ. ಇದು ಬಾಲಕೃಷ್ಣ ಗೌಡರ ಮಗಳ ಮತ್ತು ಮಡದಿಯ ಮಾತು. ಮನೆಯ ಆಧಾರ ಸ್ತಂಭವನ್ನು ಕಳ್ಕೊಂಡಿದ್ದಾರೆ. ಆನೆ ದಾಳಿಗೆ ತುತ್ತಾಗಿದ್ದು ಅನ್ನುವಂತಹದ್ದು. ಮತ್ತೊಂದು ಕಡೆ ಈ ರೆಕ್ಕಿಯ ಭಾಗದಲ್ಲಿ ಬಹಳಷ್ಟು ಮನವಿಗಳನ್ನು ಕೊಟ್ಟಾಗಿದೆ, ಬಹಳಷ್ಟು ಸಲ ಅಧಿಕಾರಿಗಳಿಗೆ ತಿಳಿಸಿಯಾಗಿದೆ ಆನೆಗಳಿದ್ದಾವೆ ಅನ್ನುವಂಥದ್ದು. ಆದರೆ ಅದರಿಂದ ಆದಂತಹ ಪ್ಲಸ್ ಏನು ಮೈನಸ್ ಏನು ಅನ್ನುವಂಥದ್ದು ಈಗ ಲೆಕ್ಕಾಚಾರ ಹಾಕುವಂಥದ್ದು. ಈಗ ಒಂದು ಪ್ರಾಣ ಹೋಗಿದೆ, ಪ್ರಾಣ ಹೋದ ನಂತರ ಆದರೂ ಅಧಿಕಾರಿಗಳು ಎಚ್ಚೆತ್ತುಕೊಳ್ತಾರಾ ಅನ್ನುವಂತಹದ್ದನ್ನು ಕಾದು ನೋಡಬೇಕು. ರೂಪೇಶ್, ರೆಕ್ಕೆದಲ್ಲಿ ಇವತ್ತು ಘಟನೆ ಆಗಿದೆ. ಕೊಕ್ಕಡ, ಶಿಶಿಲ, ಶಿಬಾಜೆ ಕೊಕ್ಕಡದಲ್ಲಿ ಕಳೆದ ಸಲ ಇಂಥದ್ದೇ ಘಟನೆ ಆಗಿದೆ. ಆನೆಗಳಿದ್ದಾವೆ ಅನ್ನುವಂತಹ ಕೂಗು ಮುಗಿಲು ಮುಟ್ಟಿತ್ತು, ಮತ್ತು ಆನೆಗಳನ್ನು ಓಡಿಸುವಂಥ ಕೆಲಸ ಆಯಿತು. ಅಲ್ಲಿಗೆ ಆನೆಗಳಿದ್ದಾವೆ ಅನ್ನುವಂತಹ ಕೂಗು ತಣ್ಣಗಾಯಿತು. ಇಲಾಖೆಯವರು,
ಓಡಿಸಿದ್ದೇವೆ ಅನ್ನೋಂಥ ಖುಷಿ ಉಂಟು. ಈಗ ಮತ್ತೊಂದು ಘಟನೆ ಇಂಥದ್ದಾಗಿದೆ. ಮುಂದೆ ಮತ್ತೊಂದು ಇಂಥ ಘಟನೆಗೆ ಕಾಯಬೇಕಾ ನಾವು? ಇಂಥ ಘಟನೆಯ ತನಕ ಕಾಯಬೇಕಾ? ಹೀಗಾಗದಿರಲು ಏನು ಮಾಡಬೇಕು? ದಯವಿಟ್ಟು ಸರ್ಕಾರ ಇತ್ತ ಕಡೆ ಗಮನ ಕೊಡಬೇಕು ಅಂತ ಹೇಳ್ತಾ ಈ ವರದಿಯನ್ನು ಕೊನೆಗೊಳಿಸ್ತಾ ಇದ್ದೀವಿ. ರೂಪೇಶ್, ಸಂದೀಪ್, ರಂಜನ್ ಜೊತೆಗೆ ದಾಮೋದರ ದುಂಡಲೆ, ಸುದ್ದಿ ನ್ಯೂಸ್, ರೆಕ್ಯ.